ಮೂರು ಡಿಸಿಎಂ ಪಕ್ಷದ ಅಭಿಪ್ರಾಯ ಅಲ್ಲ, ಕೆಲವರ ವೈಯಕ್ತಿಕ ವಿಚಾರ ಎಂದು ನಮ್ಮ ಪಕ್ಷ ಬಲಿಷ್ಠ, ಆದರೆ ಕೆಲವರು ಪಕ್ಷ ಗಟ್ಟಿ ಮಾಡಲು ಹೇಳ್ತಾರೆ. ಅವರ ಸಲಹೆ ಸೂಚನೆಗಳನ್ನು ನಾವು ಕೇಳ್ತೇವೆ. ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ವೀರಪ್ಪ ಮೊಯ್ಲಿ ವ್ಯಂಗ್ಯವಾಡಿದ್ದು, ಜೆಡಿಎಸ್ ಹೊಕ್ಕಿದ ಕಡೆಯಲ್ಲಿ ಸಂಪೂರ್ಣ ಹೋಯ್ತು ಅಂತ ಅರ್ಥ. ಅವರ ಜೊತೆ ಸೇರಿ ಅವತ್ತು ನಾನು ಕೂಡ ಸೋತಿದ್ದೇನೆ, ಈಗದು ಬಿಜೆಪಿಗೆ ಹೋಗಿದೆ. ನಾನು ಈ ಬಾರಿಯೂ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡ್ತೇನೆ ಎಂದರು. ಇನ್ನು ಕಾವೇರಿ ನೀರು ವಿಚಾರ ನಮ್ಮ ಸರ್ಕಾರ ಕೋರ್ಟ್ ಮೂಲಕ ಸಮಸ್ಯೆ ಸರಿ ಮಾಡಲು ಯತ್ನಿಸುತ್ತಿದೆ. ರಾಜ್ಯದ ಜನರ ಪರವಾಗಿಯೇ ಕೆಲಸ ಮಾಡಲಿದೆ ಎಂದರು. ನಾನು ಹೇಳುದಲ್ಲ, ಡಾಮಿನೇಟೆಡ್ ಸಮಾಜ ಇರೋದು, ಅದನ್ನು ಬ್ರೇಕ್ ಮಾಡಬೇಕಾದ್ರೆ ಶಾಸನಾತ್ಮಕವಾಗಿ ಆಗಬೇಕು. ಅದಕ್ಕಾಗಿ ನಮಗೂ ಅನ್ವಯಿಸ್ತದೆ ಈ ಶಾಸನ. ಅಲ್ಲ, ಕಾಂಗ್ರೆಸ್ ಎಲ್ಲ ಸಮಾಜವೇ ಪುರುಷ ಪ್ರಧಾನ ಅಲ್ಲಲ್ಲ. RSS ಮನುವಾದಿ ಅಂದ್ರೆ ಡಿಕ್ಲೇರ್ ಮಾಡಿದ್ದಾರೆ. ಹೇಳಿದ್ರೆ ಮಹಿಳೆಯರು ಪಾಪಿಸ್ಟರು, ಅವ್ರು ಯಾವ ವಿದ್ಯೆ ಕೊಡಬಾರ್ದು, ಶಿಕ್ಷಣ ಕೊಡಬಾರ್ದು ಅದನ್ನ ಅದಿರ್ಲಿ, ಆಗ್ಲಿ, ಭಾರಿ ಸಂತೋಷ. ಆ ಪ್ರಶ್ನೆ ಅದಲ್ಲ. ಅವರ ಮೂಲಭೂತ ತತ್ವ ಏನು, ಹುಟ್ಟು ಏನು ಆ ಪಕ್ಷದ್ದು ನಾನು ಹೇಳುದಲ್ಲ, ಅವರೇ ಹೇಳುದು. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಅದೇ ಪ್ರಕಾರ ಅದು only to cover their guilt they are doing it. That's all. That is great blunder ಅಲ್ಲ, ಅದು ತಪ್ಪಾಗಿದೆ. ಅವರು ಅಂದಿದ್ದು ನೀವು ಸೆಕೆಂಡ್ ಥಾಟ್, ಯಾಕಂದ್ರೆ ಅವ್ರು ಹೇಳಿದ್ದು ನಾವು ಕೊಟ್ಟಿದ್ರೆ ನಾವು ದಿಸ್ ವುಡ್ ಹ್ಯಾವ್ ಬೀನ್ ಹಿಸ್ಟರಿ ನಾವು ಅಲ್ಲ, ಕೊಡ್ಲಿಕ್ಕೆ ಇವರಲ್ಲಿ ಇದ್ದಷ್ಟು ಮೆಜಾರಿಟಿ ನಮ್ಗೆ ಇರಲಿಲ್ಲ. ದಟ್ ಈಸ್ ದಿ ಪ್ರಾಬ್ಲಮ್. ಕೊಡ್ಲಿಕ್ಕೆ ಬ್ಲಂಡರ್ ಅಂತಂದ್ರೆ ಬ್ಲಂಡರ್ ಅಂತ ಹೇಳಿಲ್ಲ ಅವರು, ಇಟ್ಸ್ ಎ ಮಿಸ್ಟೇಕ್ ಅಂತ ಹೇಳಿ.